ಯಾವಾಗ ನಮ್ಮ ಲವ್ ಸ್ಟಾರ್ಟ್ ಆದ್ದು? ಯಾವ ಇಸವಿಯಲ್ಲಿ ನೆನ್ಪುಂಟಾ? ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವ ಇದೆ. ಸೊ ಬ್ಯಾಗ್ ಹಾಕೊಂಡು ಹೋಗುವಾಗ ಇವ್ರು ನೋಡ್ತಾ ಹೇಳ್ತಾ ಇದ್ರಂತೆ. ಎಂತ ಹೇಳ್ತಿದ್ರಿ ಹೇಳಿ? ಚಂದ ಇದ್ದಾಳೆ ಅಂತ, ಚಂದ ಇದ್ದಾಳೆ ಅಂತ ಹೇಳ್ತಿದ್ರಂತೆ. ಲೈನ್ ಹಾಕಿದ್ರೆ ಆಗ್ಬೋದು, ಹೀಗೆ ಇಂತ ಮೆಸೇಜ್ ಮಾಡಿದಿವರೇ, ಫಸ್ಟ್ ಮೆಸೇಜ್ ಮಾಡಿದಿವರೇ. ಫಸ್ಟಿಗೆ ನಾನು ಹೇಗೆ ಅಂತ ಕರಿತಿದ್ದೆ ನಿಮ್ಮನ್ನು ಹೇಳಿ? ಅಣ್ಣ. ಅಣ್ಣ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ತುಂಬ ದಿನ ಆಯ್ತಲ್ಲ ತೋಟಕ್ಕೆ ಹೋಗಿ ವ್ಲಾಗ್ ಮಾಡದೆ. ಮೊನ್ನೆ ಮಾಡಿದ್ದೆ, ಬಟ್ ತೋಟದ್ದು ವ್ಲಾಗ್ ಎಲ್ಲ ಮಾಡಲಿಲ್ಲ ನಾನು. ಜಸ್ಟ್ ಹೋಗುವಾಗ ಮಾತ್ರ ಮಾಡಿದ್ದೆ. ತುಂಬ ದಿವಸ ಆಯಿತು ಕೂಡ ತೋಟಕ್ಕೆ ಬರದೆ. ಯಾಕಂತ ಹೇಳಿದರೆ ಮನೆಗೆ ಹೋಗಿದ್ದೆ, ಮತ್ತು ಅಲ್ಲಿ ಇಲ್ಲಿಗೆ ಹೋಗೋದೇ ಆಯಿತು ನಮ್ಮದೆಲ್ಲ ಕೆಲಸ. ಹಾಗಾಗಿ ಈಗ ಸದ್ಯಕ್ಕೆ ತೋಟಕ್ಕೆ ಹೋಗ್ತಿದ್ದೇನೆ. ನನ್ನ ಜೊತೆಗೆ ಮಂಜ ಕೂಡ ಬರ್ತಿದ್ದಾನೆ. ಹಸ್ಬೆಂಡ್ ಎದುರು ಹೋಗ್ತಾ ಇದ್ದಾರೆ. ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ವ್ಲಾಗ್ ಮಾಡ್ತಿರ್ಲಿಲ್ಲ. ಈಗ ಹೇಗೆ ನಿನ್ನೆ ವ್ಲಾಗಲ್ಲಿ ನೀವು ನೋಡಿರ್ಬೋದು ತಮ್ಮನಿಗೆ ಪ್ರಶಸ್ತಿ ಸಿಕ್ಕಿರೋದು. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇನ್ನೂ ಕೂಡ ಕಡಿಮೆ ಆಗಲಿಲ್ಲ. ಶೀತ, ಕೆಮ್ಮು, ತಲೆನೋವು, ಜ್ವರ ಒಂದು ಇಲ್ಲ, ಮತ್ತೆಲ್ಲ ಉಂಟು. ನನಗೆ, ನನ್ನ ಮಗಳಿಗೆ ಎಲ್ಲ ಹುಷಾರಿಲ್ಲ. ಹಾಗಾಗಿ ವ್ಲಾಗ್ ಸ್ವಲ್ಪ ಇದನ್ನೇ ಹಾಕ್ತಿದ್ದೆ. ಈಗ ಸದ್ಯಕ್ಕೆ ತೋಟಕ್ಕೆ ಬಂದಿದ್ದೇನೆ. ನೋಡ ಇವತ್ತು ಎಂತೆಲ್ಲ ಆಗ್ತದೆ ಅಂತ ನೋಡಬೇಕು. ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನೋಡಿ. ಮತ್ತೆಂತ ಅತ್ತಿಗೆ ಅವರೆಲ್ಲ ಹೋದ್ರು, ಬೇಜಾರಾಗ್ತದೆ. ಈಗ ನಾವೇ ಇರೋದು, ನಾನು, ನನ್ನ ಗಂಡ, ಅತ್ತೆ, ಮಾವ, ಭಾವ. ಅಕ್ಕ ಕೂಡ ಇಲ್ಲ. ಸೊ ಇಷ್ಟೇ ಜನ ಇರೋದು. ನಾನು ಕೂದಲು ಕಟ್ಟಿದೆ, ಒಟ್ಟಾರೆ ಆಗಿದೆ. ಮತ್ತೆಂತ ಜೋಡಿ ಸ್ಪರ್ಧೆದು ಲಾಸ್ಟ್ ಆಯಿತು. ಸೊ ರಿಸಲ್ಟ್ ಆದಷ್ಟು ಬೇಗ ರಿಸಲ್ಟ್ ಹಾಕ್ತೇನೆ. ಮತ್ತೆಂತ ಹೇಳಿಕ್ಕಿತ್ತು, ಸದ್ಯಕ್ಕೆ ಈಗ ಮಳೆ ಬರಲಿಕ್ಕಾಗಿದೆ. ಮಳೆ ಬರೋದಕ್ಕಿಂತ ಮುಂಚೆ ನಮಗೀಗ ಕೆಲಸ ಆಗಬೇಕು, ಹುಲ್ಲೆಲ್ಲ ಆಗಬೇಕು. ಎಸ್, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಬಾಯ್. ಎಸ್, ಏನು ಗೊತ್ತಾ, ನೀವು ತುಂಬ ದಿನದಿಂದ ಕೇಳ್ತಾ ಇದ್ರಲ್ವಾ ಲವ್ ಸ್ಟೋರಿ ಹೇಳಲಿಕ್ಕೆ. ಸೊ ಫೈನಲಿ ನಾವೊಂದು ಡಿಸೈಡ್ ಮಾಡಿದ್ದೇವೆ. ನೀವೆಲ್ಲ ಹೇಳಿದ್ರಿ ಇಬ್ಬರು ಕೂಡ ಕೂತ್ಕೊಂಡು ಲವ್ ಸ್ಟೋರಿ ಹೇಳಿ ಅಂತ. ಅದು ಎಲ್ಲರೂ ಮಾಡ್ತಾರೆ, ಅಂದರೆ ಎಲ್ಲರೂ ಆ ಥರ ಲವ್ ಸ್ಟೋರಿ ವಿಡಿಯೋ ಮಾಡ್ತಾರೆ. ಅಂದರೆ ಅವರಿಗೆ ಇವರು ಕ್ವೆಶನ್ ಕೇಳೋದು ಅಥವಾ ಇನ್ನೊಬ್ರು ಕ್ವೆಶನ್ ಕೇಳೋದು ಆ ಥರ ಎಲ್ಲ ಇರುತ್ತೆ. ಬಟ್ ನಮ್ಮದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇದು ನನ್ನ ಹಸ್ಬೆಂಡ್ ಪ್ಲ್ಯಾನ್. ಎಂತಂತ ಹೇಳಿದರೆ, ನಾವೀಗ ಡೈಲಿ ವ್ಲಾಗ್ ಮಾಡ್ತೇವಲ್ವಾ, ಡೈಲಿ ಈ ತೋಟಕ್ಕೆ ಅಂತೂ ಬಂದೇ ಬರ್ತೇವೆ. ಸೊ ಡೈಲಿ ವ್ಲಾಗ್ ಮಾಡುವಾಗ ನಮ್ಮ ಲವ್ ಸ್ಟೋರಿಯ ಒಂದೊಂದು ವಿಷಯ ವ್ಲಾಗಲ್ಲಿ ಹೇಳ್ತಾ ಹೋಗ್ತೇವೆ. ಇವತ್ತಿಂದ ಸ್ಟಾರ್ಟ್. ಇವತ್ತು ನಮ್ಮದು ಹೇಗೆ ಲವ್ ಸ್ಟಾರ್ಟ್ ಆಯಿತು, ಮತ್ತು ಹೇಗೆ ಸ್ಟಾರ್ಟಿಂಗ್ ಹೇಗಿತ್ತು, ಸೊ ಅದನ್ನು ಹೇಳ್ತೇವೆ. ಸೊ ದಿನಕ್ಕೆ ಒಂದೊಂದು ವಿಷಯಗಳು ಬರ್ತಾ ಹೋಗುತ್ತೆ. ಒಂದು ವೇಳೆ ನಿಮಗೇನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಒಂದು ಕ್ವೆಶನ್ಸ್ ಇದ್ದರೆ ಅದನ್ನು ಕಮೆಂಟಲ್ಲಿ ಹೇಳಿ. ಸೊ ಆ ಕ್ವೆಶನ್ಗೆ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಆನ್ಸರ್ ಮಾಡ್ತೇವೆ. ಸೊ ಈ ಥರ ಹೇಳುವಂತಿದ್ದೇವೆ. ಯಾಕಂತ ಹೇಳಿದರೆ ಹಸ್ಬೆಂಡಿಗೆ ಕೂಡ ಅಂದರೆ ಟೈಮ್ ಸಿಗೋದಿಲ್ಲ ಲವ್ ಸ್ಟೋರಿ ಹೇಳಿಕ್ಕೆ, ಅದು ತುಂಬ ಉಂಟಲ್ವ. ಹಾಗಾಗಿ ದಿನಕ್ಕೆ ಒಂದೊಂದು ವಿಷಯಗಳನ್ನು ಇಟ್ಕೊಂಡು ನಾವು ಹೇಳುವ ಅಂತ ಇದ್ದೇವೆ. ಆದರೆ ನಿಮಗೆ ಡಿಸಪಾಯಿಂಟ್ಮೆಂಟ್ ಮಾಡೋದಿಲ್ಲ ನಾವು. ಯಾಕಂತ ಹೇಳಿದರೆ ಖಂಡಿತ ಎಲ್ಲ ವಿಷಯಗಳನ್ನು ಹೇಳ್ತೇವೆ. ಆದರೆ ದಿನ ವ್ಲಾಗ್ ನೋಡಬೇಕಾಗುತ್ತೆ ನೀವು. ದಿನ ವ್ಲಾಗಲ್ಲಿ ಒಂದೊಂದು ವಿಷಯಗಳನ್ನು ಹೇಳ್ತೇವೆ. ಸೊ ಹಸ್ಬೆಂಡ್ ಕೂಡ ಇದಕ್ಕೆ ಓಕೆ ಅಂತ ಹೇಳಿದ್ದಾರೆ ಫೈನಲಿ. ಯಾಕಂತ ಹೇಳಿದರೆ ಅವ್ರು ಬರ್ತ್ಡೇ ನಂತರ ಮಾಡುವ, ಬರ್ಡೇ ಉಂಟಲ್ವ ಮಗುವಿತ್ತು, ಅದರ ನಂತರ ಲವ್ ಸ್ಟೋರಿ ಹೇಳುವ ಅಂತ ಹೇಳ್ತಾಯಿದ್ರು. ಆದರೆ ಈಗ ಫೈನಲಿ ಈ ವಿಷಯಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ನಾನು ತುಂಬ ಪ್ಲ್ಯಾನಲ್ಲಿದ್ದೆ, ಡ್ರೆಸ್ ಎಲ್ಲ ಬುಕ್ ಮಾಡಿದ್ದೆ. ಸೊ ಪರವಾಗಿಲ್ಲ, ಹೀಗೆ ತೋಟದಲ್ಲಿ ಬಂದು ಒಂದೊಂದು ವಿಷಯಗಳನ್ನು ಹೇಳ್ತೇವೆ ನಿಮಗೆ. ಸೊ ದಯವಿಟ್ಟು ಕ್ಷಮಿಸಿ, ಯಾರಿಗಾದ್ರೂ ಇದರಿಂದ ಡಿಸಪಾಯಿಂಟ್ಮೆಂಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಎಸ್, ಈಗ ಅವ್ರ ಹತ್ರ ಕ್ವೆಶನ್ ಕೇಳ್ತೇನೆ. ಈಗ ಸ್ವಲ್ಪ ಬ್ಯುಸಿ ಇದ್ದಾರೆ. ಸೊ ನೆಕ್ಸ್ಟ್ ಕೇಳ್ತೇನೆ ಅವರಿಗೆ ಕ್ವೆಶನ್. ನೋಡು, ಎಸ್, ನನ್ನ ಹಸ್ಬೆಂಡ್ ಕೂಡ ಇಲ್ಲಿದ್ದಾರೆ. ಅವರನ್ನು ಜಾಸ್ತಿ ಕರೆಯೋದು ನಾನು ಗಂಡ ಅಥವಾ ಖಂಡನಿ ಅಂತ ಕರಿತೇನೆ ತುಳುವಲ್ಲಿ. ಕನ್ನಡದಲ್ಲಿ ಗಂಡ ಅಂತ ಕರಿತಿರ್ತೇನೆ. ಸೊ ಹೇಳಿ ನೀವೇ, ಯಾವಾಗ ನಮ್ಮ ಲವ್ ಸ್ಟಾರ್ಟ್ ಆದ್ದು? ಯಾವ ಇಸವಿಯಲ್ಲಿ ನೆನ್ಪುಂಟಾ? ಕ್ರಿಸ್ತಪೂರ್ವ ಎಸ್, ನಾನು ಜರ್ನಲಿಸಮ್ ಸ್ಟೂಡೆಂಟ್, ಇವರು ಬೇರೆ ಸ್ಟೂಡೆಂಟ್. ಸೊ ನನ್ನ ಸೀನಿಯರ್ ಆಗಿದೆ, ಒಂದು ವರ್ಷ ಸೀನಿಯರ್. ಬಟ್ ನನಗೆ ಇವರು ಒಂದೇ ಕಾಲೇಜ್. ಇವರು ನನಗೆ ಪರಿಚಯ ಇಲ್ಲ, ನಾನು ಕೂಡ ಇವರಿಗೆ ಪರಿಚಯ ಇಲ್ಲ. ಆದರೆ ಇವರು ನನ್ನನ್ನು ನೋಡಿ ಲೈನ್ ಆಗ್ತಿದ್ರು. ಅದೊಂದು ಹೇಳಿ ವಿಷಯ ಹೇಳಿ ಸ್ವಲ್ಪ ಇದು ಕಾರಿಡಾರ್ ಪೋನಾಗ ಎಲ್ಲೋ ಬ್ಯಾಗ್ ಹೇಳಿ. ನಾನೇ ಹೇಳ್ತೇನೆ. ನಾನು ಎಲ್ಲೋ ಬ್ಯಾಗ್ ವೇರ್ ಮಾಡ್ತಿದ್ದೆ. ಸೊ ಬ್ಯಾಗ್ ಹಾಕೊಂಡು ಹೋಗುವಾಗ ಇವ್ರು ನೋಡ್ತಾ ಹೇಳ್ತಾ ಇದ್ರಂತೆ. ಎಂತ ಹೇಳ್ತಿದ್ರಿ ಹೇಳಿ?
ಚಂದ ಇದ್ದಾಳೆ ಅಂತ. ಚಂದ ಇದ್ದಾಳೆ ಅಂತ ಹೇಳ್ತಿದ್ರಂತೆ. ಲೈನ್ ಹಾಕಿದ್ರೆ ಆಗ್ಬೋದು, ಸಿಕ್ಬೋದಾ ಹೇಗೆ? ಲೈನ್ ಹಾಕಿದ್ರೆ ಆಗ್ಬೋದಾ, ಸಿಗ್ಬೋದಾ ಹೇಗೆ ಅಂತ ಅಲ್ಲಿ ಗಾಳ ಹಾಕ್ತಿದ್ರಂತೆ. ನಾನು ಏನಂತ ಹೇಳಿದ್ರೆ ಜರ್ನಲಿಸಮ್ ಸ್ಟೂಡೆಂಟ್, ನನಗೆ ಕೆಲವೊಂದಿಷ್ಟು ಪ್ರೊಫೈಲ್ಗಳನ್ನು ನಾನು ನೋಡ್ತಾ ಇದ್ದೆ, ಅಂದರೆ ಇಂಟರ್ವ್ಯೂಸ್ ಅದೆಲ್ಲಕ್ಕೆಲ್ಲ ನೋಡ್ತಾ ಇದ್ದೆ. ಇವರ ಹೆಸರು ಎಲ್ಲಿಂದ ಬಂತು ಗೊತ್ತಿಲ್ಲ, ಜಸ್ಟ್ ಕ್ಲಿಕ್ ಆಗಿ ಹೋದ್ವಿ, ಇವರಿಗೆ ರಿಕ್ವೆಸ್ಟ್ ಹೋಯ್ತು ಫೇಸ್ಬುಕ್ಕಲ್ಲಿ. ಅದು ಕೂಡ ನಾನು ಫೇಸ್ಬುಕ್ ಸ್ಟಾರ್ಟ್ ಮಾಡಿದಷ್ಟೇ, ನಂದು ಮೊಬೈಲ್ ಬೇರೆ ಹ್ಯಾಂಗ್ ಆಗ್ತಿತ್ತು, ಡಬ್ಬ ಮೊಬೈಲ್ ಇತ್ತು ನನ್ನ ಹತ್ರ, ಒಂದು ಸೋನಿ. ಸೊ ಹಾಗಾಗಿ ಸ್ಕ್ರೋಲ್ ಮಾಡುವಾಗ ಇವರಿಗೆ ತಪ್ಪಿ ರಿಕ್ವೆಸ್ಟ್ ಹೋದ್ದು. ಆನಂತರ ಹೇಳಿ ನೀವೇ ಎಂತ ಮಾಡಿದ್ರು? ಇಂತ ಮೆಸೇಜ್ ಮಾಡಿದಿವರೇ, ಫಸ್ಟ್ ಮೆಸೇಜ್ ಮಾಡಿದಿವರೇ, ನಾನು ರಿಕ್ವೆಸ್ಟ್ ಮಾತ್ರ ಕಳಿಸಿದ್ದು. ಇಂತ ನಾನಾಗ ಹೇಳಿದೆ, ಬೈ ಮಿಸ್ ಆಗಿ ನಿಮಗೆ ರಿಕ್ವೆಸ್ಟ್ ಬಂತು, ನಾನು ಹೀಗೆ ಸ್ಕ್ರೋಲ್ ಮಾಡುವಾಗ ಬಂತು, ಮೊಬೈಲ್ ಹ್ಯಾಂಗ್ ಆಗ್ತಿತ್ತು ಅಂತ ಹೇಳಿದೆ. ಫಸ್ಟಿಗೆ ನಾನು ಹೇಗೆ ಅಂತ ಕರಿತಿದ್ದೆ ನಿಮ್ಮನ್ನು ಹೇಳಿ? ಅಣ್ಣ ಅಂತ ಕರಿಬಹುದಾ ಅಂತ ಕೇಳಿದೆ. ಅಣ್ಣ ಅಂತ ಕರಿಬಹುದಾ ಅಂತ. ಸೊ ಅಲ್ಲಿಂದ ನಮ್ಮ ಚಾಟ್ ಸ್ಟಾರ್ಟ್ ಆಯಿತು. ಸೊ ನೆಕ್ಸ್ಟ್ ಸ್ಟೋರಿ ನೆಕ್ಸ್ಟ್ ಎಪಿಸೋಡಲ್ಲಿ. ಓಕೆ ಅದಾ, ಥ್ಯಾಂಕ್ ಯು ಬಂದ್ರಲ್ಲ, ಖುಷಿ ಆಯಿತು. ಎಸ್, ಸ್ಟಾರ್ಟಿಂಗಲ್ಲಿ ಹೇಗಿದ್ವಿ ಅಂತ ಹೇಳಿದ್ವಿ ಅಲ್ಲ. ಸೊ ನಿಮಗೆ ಇನ್ನು ಬೈಬೇಡಿ, ಎಲ್ಲ ಹೇಳಬೇಕಿತ್ತು ಹಾಗೆ ಹೇಗೆ ಅಂತ ಎಲ್ಲ ಹೇಳ್ತೇವೆ ದಿನ ಒಂದೊಂದು ವಿಷಯಗಳನ್ನು. ಈಗ ಮಳೆ ಬರಲಿಕ್ಕೆ ಆಗಿದೆ, ಸೊ ಹಾಗಾಗಿ ಅರ್ಜೆಂಟ್ ಕೆಲಸ ಮಾಡ್ತಿದ್ದೇವೆ. ಫ್ರೀಯಾಗಿ ಕೂತ್ಕೊಂಡು ಹೇಳ್ಬೋದಿತ್ತು, ಬಟ್ ಒಂದು ಚೂರು ಟೈಮ್ ಇಲ್ಲ. ಮಗು ಬೇರೆ ಈಗ ದೊಡ್ಡವಳಾಗ್ತಾ ಬಂದ್ಲಲ್ವ, ಅಂದರೆ ಬೆಳೀತಾ ಬಂದ್ಲಲ್ವ. ಸೊ ಹಾಗಾಗಿ ಸ್ವಲ್ಪ ಪೋಖ್ರಿ ಬುದ್ಧಿ ಎಲ್ಲ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಟೈಮ್ ಸಿಗೋದಿಲ್ಲ. ಅವರಂತೂ ಈ ಮನೇಲಿ ಇರೋದೇ ಇಲ್ಲ ಜಾಸ್ತಿ, ಕೆಲಸ ಹೋಗ್ತಾರೆ, ಮತ್ತು ಇಲ್ಲಿ ತೋಟದ ಕೆಲಸ ಇರುತ್ತೆ, ಫ್ರೀ ಆದಾಗೆಲ್ಲ ತೋಟದ ಕೆಲಸ ಇರುತ್ತೆ, ಬ್ಯುಸಿ ಇರ್ತಾರಲ್ವ. ಹಾಗಾಗಿ ನಿಮಗೆ ಕೂಡ ನೀವು ಕೂಡ ಕೇಳ್ತಾ ಇದ್ರಿ ಯಾವಾಗ ಅಂತ. ಸೊ ಹಾಗಾಗಿ ಇವತ್ತು ಇಷ್ಟು ಹೇಳಿದ್ದೇವೆ. ಸೊ ನೆಕ್ಸ್ಟ್ ಇನ್ನೂ ಸಹ ಫನ್ ಇದೆ. ಅವರು ಲೈನ್ ಆಗ್ತದ್ದು, ಮತ್ತು ನಾವು ಹೇಗೆ ಮಾತಾಡಿದ್ವಿ ಅದೆಲ್ಲ ತುಂಬ ಫನ್ ಇದೆ. ಯಾರು ಕೂಡ ಆ ಥರ ಮಾತಾಡಿರ್ಲಿಕ್ಕಿಲ್ಲ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಹೇಳ್ತೇನೆ. ಸೊ ಗೈಸ್, ಮತ್ತೊಂದು ವಿಷಯ ಗೊತ್ತುಂಟಾ, ನಮ್ಮದು ಲವ್ ಸ್ಟೋರಿ ಅಂತ ನಮ್ಮ ಮದುವೆ ಆಗೋ ತನಕ ಯಾರಿಗೂ ಗೊತ್ತಿರಲಿಲ್ಲ. ಮದುವೆ ಆಗಿ ಒಂದು 4-5 ತಿಂಗಳಾದ ನಂತರ ಸುವರ್ಣ ಸೂಪರ್ ಸ್ಟಾರಿಗೆ ಹೋದ್ವಿ ಅಲ್ಲ. ಸೊ ಅಲ್ಲಿ ಫುಲ್ ರಿವೀಲ್ ಆಯಿತು. ಅವರು ಹೇಳಿಸಿದ್ದು ನಮ್ಮ ಹತ್ರ, ನಮಗೆ ಹೇಳಬಾರ್ದು ಅಂತ ಅಲ್ಲ, ಬಟ್ ಏನು ಗೊತ್ತಾ, ನಮ್ಮದು ಕೆಲವು ಫ್ಯಾಮಿಲಿಯಲ್ಲಿ ಆ ಥರ ಇದ್ದರು, ಅಂದರೆ ಎಂತ ಹಾಗೆ ಹೀಗೆ ಅಂತ ಹೇಳೋದು. ನಾವು ಅದನ್ನೆಲ್ಲ ಕೇರ್ ಮಾಡೋದಿಲ್ಲ, ಈಗ ಕೇರ್ ಮಾಡೋದಿಲ್ಲ. ಹಾಗೆಲ್ಲ ನಾನೆಲ್ಲ ತಲೆಗೆ ತಗೊಳ್ಳೋದೆಲ್ಲ ಜಾಸ್ತಿ. ಹಾಗಾಗಿ ಯಾರ ಹತ್ರ ಕೂಡ ಲವ್ ಮ್ಯಾರೇಜ್ ಅಂತ ನಾನು ಹೇಳಿರಲಿಲ್ಲ, ಅವರೇ ಕೇಳಿದ್ದು ಹಾಗೆ ಅಂತ ನಾವು ಹೇಳಿದ್ವಿ. ಬಟ್ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅದೆಲ್ಲ ಎಲ್ರಿಗೂ ಕೂಡ ಗೊತ್ತಿತ್ತು ಲವ್ ಅಂತ. ಮತ್ತು ಲವ್ ಕಮ್ ಅರೇಂಜ್ ಮ್ಯಾರೇಜ್ ನಮ್ಮದು. ಸೊ ಮತ್ತೆಂತ, ಇದು ವಿಡಿಯೋ ನೋಡಿದ ನಂತರ, ಆಲ್ಮೋಸ್ಟ್ ಸುವರ್ಣ ಸೂಪರ್ ಸ್ಟಾರ್ ನೋಡಿದ ನಂತರನೇ ತುಂಬ ಜನ ಹೇಳಿದ್ದಾರೆ ಊರಿನವರೆಲ್ಲ, ಅವ್ರದ್ದು ಲವ್ ಮ್ಯಾರೇಜ್ ಅಂತೆ, ನೋಡಿ ಗೊತ್ತಾಗೋದಿಲ್ಲ ಹಾಗೆ ಹೀಗೆ ಅಂತ ಒರ್ಡೀಗ ಸ್ಪ್ರೆಡ್ ಆಗಿತ್ತು. ಈ ಕೆಲವೊಂದು ವಿಷಯಗಳು ಸಿಕ್ಕಿದರೆ ಸಾಕು, ಇಷ್ಟು ಸಣ್ಣ ವಿಷಯವನ್ನು ಅದಕ್ಕೆ ಒಗ್ಗರಣೆ ಮತ್ತು ಅಂತ ಎಲ್ಲ ಹಾಕಿ ಇಷ್ಟು ಸಣ್ಣ ವಿಷಯವನ್ನು ಇಷ್ಟು ಉದ್ದ ಮಾಡಿ ಊರೆಲ್ಲ ಸ್ಪ್ರೆಡ್ ಮಾಡುವವರು ಇರ್ತಾರೆ, ಫ್ಯಾಮಿಲಿ ಫುಲ್ಲು ಸ್ಪ್ರೆಡ್ ಮಾಡುವವರು ಇರ್ತಾರೆ. ಸೊ ಹಾಗಾಗಿ ನಾವು ಕೂಡ ಹೈಡ್ ಮಾಡ್ಕೊಂಡ್ವಿ. ಈಗ ಹೇಳೋದಕ್ಕೆ ಏನಾಗಲಿಕ್ಕಿಲ್ಲ, ಯಾಕಂತ ಹೇಳಿದರೆ ಮದುವೆಯಾಗಿ ಒಂದು ಮಗು ಆಗಿದೆ. ಸೊ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಸೊ ನಾಳೆಯಿಂದ ಇದೇ ಟಾಪಿಕ್ ಇರುತ್ತೆ, ಲವ್ ಮ್ಯಾರೇಜಿದ್ದು. ಆ್ಯಂಡ್ ನಾನು ಆಗಲೇ ಹೇಳಿದೆ ಅಲ್ವಾ, ನಮ್ಮದು ಮೆಸೇಜ್ ಹಾಯಿಂದ ಸ್ಟಾರ್ಟ್ ಆಯಿತು, ಅಣ್ಣ ಅಂತ ಹೇಳ್ತಿದೆ ಅಂತ. ಸೊ ಅದರ ಮೆಸೇಜಿನ ಸ್ಕ್ರೀನ್ಶಾಟ್ ಇನ್ನೂ ಕೂಡ ಇಟ್ಕೊಂಡಿದ್ದೇವೆ, ಯಾಕೆಂತ ಹೇಳಿದರೆ ಅದು ನಮಗೆ ತುಂಬ ಮೆಮೊರೇಬಲ್. ಹಾಗಾಗಿ ಮತ್ತು ನಾವು ಫೇಸ್ಬುಕ್ ಲವ್ ಅಂತ ಹೇಳ್ತಿಲ್ಲ, ಯಾಕಂತ ಹೇಳಿದರೆ ತುಂಬ ಜನರದ್ದು ಫೇಸ್ಬುಕ್ ಲವ್ ಬ್ರೇಕಪ್ ಆಗಿದೆ. ಸೊ ಹಾಗಾಗಿ ನಮಗೆ ಆ ಥರ ಆಗೋದು ಬೇಡ ಅಂತ ಹೇಳಿ ನಾವು ಫೇಸ್ಬುಕ್ ಲವ್ ಅಂತ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಬಟ್ ನಿಮಗೆಲ್ಲ ವಿಷಯಗಳನ್ನು ಇದ್ದ ಹಾಗೆ ಹೇಳಬೇಕಿತ್ತು, ಹಾಗಾಗಿ ಫೇಸ್ಬುಕ್ ಲವ್ ಅಂತ ಹೇಳ್ತಿದ್ದೇವೆ. ಮತ್ತು ಕೆಲವರು ಕೇಳ್ಬೋದು, ಲವ್ಗಿಂತ ಮುಂಚೆ ಏನಾದರೂ ಕ್ರಶ್ ಮತ್ತು ಎಕ್ಸ್ ಆ ಥರ ಎಲ್ಲ ಇತ್ತಾ ಅಂತ. ಎಲ್ಲರ ಲೈಫಲ್ಲೂ ಕೂಡ ಎಕ್ಸ್, ಕ್ರಶ್ ಆ ಥರ ಎಲ್ಲ ಇದ್ದೇ ಇರುತ್ತಲ್ವಾ. ಸೊ ಹಾಗೆ ಅಂದ್ಕೊಳ್ಳಿ, ಓಕೆನಾ. ಸೊ ನೋಡ, ನಮ್ಮ ಲವ್ ಸ್ಟೋರಿ ಏನಿದೆ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೇವೆ. ಸೊ ಇವತ್ತಿನ ಲವ್ ಸ್ಟೋರಿ ಇಷ್ಟೇ. ಇಷ್ಟಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ, ಟೇಕ್ ಕೇರ್.